ಸಾಹಸ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವ ಕರಾವಳಿಯ ಪ್ರತಿಭೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಖ್ಯಾತಿಯ ಪ್ರಸಾದ್ ವಿಜಯ್ ಶೆಟ್ಟಿ ನೆಲ್ಲಿಕಾರು ಇವರು ಹಿಮಾಲಯ ಶ್ರೇಣಿಯ ಸುಮಾರು 7075 ಮೀಟರ್ ಎತ್ತರದ ಮೌಂಟ್ ಸಾತೋಪಂತ್ ವಿಶೇಷ ಕಾರ್ಯಯಾತ್ರೆಯನ್ನ ಕೈಗೊಂಡಿದ್ದು ಇಲ್ಲಿ ತುಳುನಾಡ ಧ್ವಜವನ್ನ ಪ್ರದರ್ಶಿಸಿದ್ದಾರೆ. ಸಾತೋಪಂತ್ ಹಿಮಾಲಯ ಪರ್ವತ ಶ್ರೇಣಿಗಳ ಉತ್ತರಾಖಂಡ್ ಗರ್ವಾಲ್ ವಿಭಾಗದಲ್ಲಿದೆ. ಇಲ್ಲಿಗೆ ಪ್ರಸಾದ್ ವಿಜಯ್ ನೆಲ್ಲಿಕಾರು ಇವರ ತಂಡ ಯಾತ್ರೆಯನ್ನ ಕೈಗೊಂಡಿತ್ತು. ಆದರೆ 21 ದಿನಗಳ ಯಾತ್ರೆಯನ್ನ ತೀವ್ರ ಹವಾಮಾನ ವೈಪರೀತ್ಯದ ಕಾರಣ ಸಾತೋಪಂತ್ ಸಮ್ಮಿಟ್ ಬೇಸ್ ಕ್ಯಾಂಪ್ನಲ್ಲಿ 6000 ಮೀಟರ್ ವ್ಯಾಪ್ತಿಯಲ್ಲಿ ಸ್ಥಗಿತಗೊಳಿಸಿದ್ರು. ಇಲ್ಲಿ ರಾಷ್ಟ್ರಧ್ವಜ ಮತ್ತು ತುಳುನಾಡ ಧ್ವಜವನ್ನ ಪ್ರದರ್ಶಿಸಿದ್ದಾರೆ.